ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನೊಂದು ಕತೆ ಹೇಳ್ತಾ ಇದ್ದೇನೆ. ಸಿಂಹ ಮತ್ತು ಇಲಿ. ಮರದ ಕೆಳಗಡೆ ಸಿಂಹವೊಂದು ನಿದ್ರಿಸುತ್ತಿತ್ತು. ಸಮೀಪದ ಬಿಲದಿಂದ ಹೊರಬಂದ ಇಲಿಯು ಅದರ ಮೈ ಮೇಲೆ ಆಟವಾಡುತ್ತಿತ್ತು. ಸಿಂಹದ ಇಲಿಯ ಆಟದಿಂದ ಸಿಂಹಕ್ಕೆ ಎಚ್ಚರವಾಯಿತು. ಕೋಪಗೊಂಡು ನಿನ್ನನ್ನು ತಿಂದು ಹಾಕುವೆ ಎಂದು ಗರ್ಜಿಸಿತು. ಆಗ ಇಲಿಯು ಕೈ ಮುಗಿಯಿತು. ಸಿಂಹರಾಜ, ತಪ್ಪಾಯಿತು, ಕ್ಷಮಿಸಿಬಿಡಿ, ಇನ್ನೊಮ್ಮೆ ಈ ರೀತಿ ಮಾಡುವುದಿಲ್ಲ ಎಂದು ಹೇಳಿತು. ಸಿಂಹ ಕನಿಕರದಿಂದ ಬಿಟ್ಟುಬಿಟ್ಟಿತು. ಒಮ್ಮೆ ಸಿಂಹ ಬೇಟೆಗಾರನ ಬಲೆಗೆ ಸಿಕ್ಕಿಬಿದ್ದಿತ್ತು. ಕಷ್ಟ ಕಾಲದಲ್ಲಿ ನೆರವಾಗುತ್ತೇನೆ ಎಂದು ಹೇಳಿರುವ ಇಲಿಯನ್ನು ನೆನಪಿಸಿತು. ಸಹಾಯಕ್ಕಾಗಿ ಕೂಗಿಕೊಂಡಿತು. ಈ ಸಿಂಹದ ಕೂಗನ್ನು ಕೇಳಿ ಇಲಿಯು ಹೊರಬಂದ. ಇಲಿಯು ಕೂಡಲೇ ತನ್ನ ಹಲ್ಲಿಂದ ತುಂಡರಿಸಿತು. ಸಿಂಹ ಹೊರಬಂದು ಸಂತೋಷದಿಂದ ಇಲಿಯನ್ನು ಗೆಳೆಯನೆಂದು ಒಪ್ಪಿಕೊಂಡಿತು.